ಸಮಸ್ತ ಬಾಂಧವರಿಗೆ ನಮಸ್ಕಾರ. ನಮ್ಮ ಧ್ವನಿಪು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನವರಾತ್ರಿಯ 7ನೇ ದಿನ. ಕಾಲರಾತ್ರಿಯು ದುರ್ಗಾಮಾತೆಯ 7ನೆಯ ಅವತಾರವಾಗಿದೆ. ಇದು ಮಾತೃದೇವತೆಯ ಅತ್ಯಂತ ಉಗ್ರವಾದ ರೂಪವಾಗಿದೆ. ಕಾಲರಾತ್ರಿ ಅಂದ್ರೆ ವಿನಾಶದ ರಾತ್ರಿ ಅಂತ ಅರ್ಥ. ರಾಕ್ಷಸರಾದ ಶುಂಭ ನಿಶುಂಭರನ್ನು ನಾಶ ಮಾಡಲು ದುರ್ಗಾಮಾತೆಯು ಕಾಲರಾತ್ರಿಯ ಅವತಾರವನ್ನು ತಾಳಿದರು. ಎಲ್ಲ ಸಮಯ, ಬೆಳಕು, ಭಾವನೆಗಳು, ಜೀವನದ ರೂಪಗಳು, ಒಳಿತು, ಕೆಡುಕು ಮತ್ತು ಇತರವುಗಳು ಕಾಲರಾತ್ರಿಯಲ್ಲಿ ಸೇರಿಕೊಂಡಿವೆ. ಕಾಲರಾತ್ರಿ ಮಹಾಮಾಯ ಎಂಬ ಹೆಸರಿರುವ ಇವರನ್ನು ಶುಭಕರಿ ಅಂದ್ರೆ ಒಳಿತನ್ನು ಮಾಡುವವರು ಅಂತಾನೂ ಕರೀತಾರೆ. ಪ್ರಿಯ ವೀಕ್ಷಕರೇ, ನಮ್ಮ ಧ್ವನಿಪು ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇರಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿಲ್ವೋ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.